ಬ್ರಹ್ಮಾವರದಲ್ಲಿ ಮಂಗಳವಾರ ರಾತ್ರಿ ಸುರಿದ ಭಾರೀ ಮಳೆಗೆ ಚರಂಡಿ ವ್ಯವಸ್ಥೆಗಳು ಇಲ್ಲದ ಭಾಗ ಮತ್ತು ಹೊಸ ರಸ್ತೆಯ ಕಾಮಗಾರಿ ಕುಂಜಾಲು ಸೇರಿದಂತೆ ಬಹುತೇಕ ಭಾಗದಲ್ಲಿ ಹರಿದು ಬಂದ ನೀರಿನ ಅವಾಂತರದಿಂದ ಸಂಚರಿಸಲು ಅಸಾಧ್ಯವಾದಂತಾಗಿದೆ. ಇಲ್ಲಿನ ಬ್ಯಾಂಕರ್ಸ್ ಕಾಲೋನಿಯಲ್ಲಿ ನೀರು ಹರಿದು ಹೋಗಲು ಮನೆಯವರು ಚರಂಡಿಗೆ ಸ್ಥಳ ಬಿಟ್ಟಿರದ ಕಾರಣ ಕಾಲೋನಿಯ ಒಂದು ಭಾಗದಲ್ಲಿ ಮತ್ತೊಂದು ಮನೆಯವರ ಕೊಳಚೆ ನೀರು ಹರಿದು ಬಂದ ಕಾರಣ ಮನೆಯವರ ಬಾವಿಗೆ ಕೊಳಚೆ ನೀರು ತುಂಬಿದ ಕಾರಣ ರಸ್ತೆಯ ನೀರು ಬರದಂತೆ ಕಾಂಪೌಂಡ್ ಕಟ್ಟಿದ್ದರು. ಇದರಿಂದ ಎದುರು ಬದುರು ಮನೆಯವರಲ್ಲಿ ಭಾರೀ ವಾಗ್ವಾದ ಉಂಟಾಗಿ ರಾತ್ರಿ 10 ಗಂಟೆಗೆ ಬ್ರಹ್ಮಾವರ ತಹಶೀಲ್ದಾರ್ ರಾಜಶೇಖರ್ ಮೂರ್ತಿ ಮತ್ತು ಠಾಣಾಧಿಕಾರಿ ಗುರುನಾಥ್ ಬಿ ಹಾದಿಮನೆ ಭೇಟಿ ನೀಡಿ ತಾತ್ಕಾಲಿಕವಾಗಿ ನೀರು ಹರಿಯಲು ಅನುಮತಿ ಮಾಡಿಕೊಟ್ಟರು. ಮನೆಗಳು ಹಂದಾಡಿ ಮತ್ತು ವಾರಂಬಳ್ಳಿಯ 2 ಗ್ರಾಮ ಪಂಚಾಯಿತಿಯ ಗಡಿಭಾಗವಾದ ಕಾರಣ ಮತ್ತು ಕಾಲೋನಿಯಲ್ಲಿ ನೀರು ಹರಿದು ಹೋಗಲು ಮೊದಲಿನಿಂದಲೂ ಚರಂಡಿ ವ್ಯವಸ್ಥೆ ಇಲ್ಲದೆ ಕೆಲವು ವರ್ಷದಿಂದಲೂ ಇಲ್ಲಿ ನೀರು ಹರಿದು ಹೋಗುವ ಸಮಸ್ಯೆ ಇತ್ತು. 2 ಮನೆಯವರಲ್ಲಿ ತೀರಾ ವಾಗ್ವಾದ ಇತ್ತು. ಬೆಳಿಗ್ಗೆ ತಹಶೀಲ್ದಾರ್ 2 ಮನೆಯವರನ್ನು ಮತ್ತು ಕಾಲೋನಿಯ ಜನರನ್ನು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸದಸ್ಯರ ಸಮ್ಮುಖದಲ್ಲಿ ಮಾತುಕತೆ ನಡೆಸಿ ಪರಿಹಾರ ಸೂಚಿಸಿದರು. ಬಳಿಕ ಅವರು ಮಾತನಾಡಿ ಅಕ್ಕಪಕ್ಕದ ಮನೆಯವರು ಐಕ್ಯತೆಯಲ್ಲಿ ಇದ್ದು ನವರಾತ್ರಿಯ ಹಬ್ಬ ಮಾಡುವ ಇಂತಹ ಸಂದರ್ಭದಲ್ಲಿ ತಾನು ತನ್ನದು ಎನ್ನುವ ಅಹಂಕಾರ ಮರೆತು ಮಾನವೀಯತೆ ಮೆರೆಯಬೇಕು ಎಂದು ಸೂಕ್ತ ವ್ಯವಸ್ಥೆಗೆ ಅನುವು ಮಾಡುವುದಾಗಿ ಹೇಳಿದರು. ಏನು ಪ್ರಾಬ್ಲಮ್ ನೀವು ಹೇಳಿದಾಗ ಗೊತ್ತಿತ್ತಲ್ಲ ಸರ್ ನಿಮಗೆ. ನೀವು ಹೇಳಿದ್ರೆ ಇಲ್ಲಿ ನೀರಿನಿಂದ ಹೀರುವಿಕೆ ಇಲ್ಲ. ಬಟ್ ನಾನು ನಿಮಗೆ ಲಾಸ್ಟಲ್ಲಿ ಫೋನಲ್ಲಿ ಹೇಳಿದ್ದೀನಿ, ನಾನು ಮೇ ಮಂತಲ್ಲಿ ನಾನು ಒಂದು ಸ್ವಲ್ಪ ಟೈಮ್ ಕೊಡಿ, ನಾನು ಸ್ವಲ್ಪ ಬಿಸಿ ಇರಲಿಕ್ಕೆ ನೀವು 2-3 ನೋಟಿಸ್ ಕೊಟ್ಟರು ಬಂದಿಲ್ಲ, ನಾನು ಒಪ್ಪಂತೀನಿ. ಯಾಕಂದ್ರೆ ನಾನು ಇವರೆಲ್ಲ ಒಟ್ಟಾದ ನೋಡ್ತಾರೆ, ನಾನು ಇವರು ಕೂಡ ನೋಡ್ತಾರೆ. ಶನಿವಾರ ಬಂದರೆ ಸೋಮವಾರ ಬೆಳಗ್ಗೆ ಎತ್ಕೊಂಡು ಹೋಗೋಣ, ಆ ಥರ ಬಿಸಿ ವರ್ಕಲ್ಲಿ ಇರುತ್ತೆ. ಅದು ಅನಿವಾರ್ಯವಾಗಿ ನಾನು ಇವರಿಗೆ ಮಾಡಿಕೊಳ್ಳಿ. ನಾನು ಮೊನ್ನೆ ಅವರಿಗೆ ಒಂದು 2 ವಾರ ಹಿಂದೆ ಅಧ್ಯಕ್ಷರೇ PDO ತಿಮ್ಮಾಪ್ ಶೆಟ್ಟಿ ಇರುವಾಗೆಲ್ಲ ಹೇಳಿದ್ದೇನೆ ನಾನು ನಿಮಗೆ ನಂದು ಏನು ಬಯಕೆ ಇದೆ ಅಂತ ಹೇಳಿ. ನಿಮಗೆ ನಮ್ಮ ಬಯಕೆಯೂ ಅದೇ. ಡ್ರೈನೇಜ್ ಮೇಂಟೆನೆನ್ಸ್ ಇಸ್ ನಾಟ್ ಅವರ್ ಡ್ಯೂಟಿ, ಇಟ್ ಇಸ್ ದಿ ಡ್ಯೂಟಿ ಆಫ್ ಪಂಚಾಯತ್. ಪಂಚಾಯತ್ ಅವರು ವ್ಯವಸ್ಥೆ ಮಾಡಿ ಕೊಡ್ಲಿ. ಆದ್ರೆ ನಮ್ಮ ಮನೆ ಥ್ರೂ ಇನ್ನು ಹೋಗ್ಲಿಕ್ಕಿಲ್ಲ. ಯಾಕೆ ಹೇಳಿ, ನಾನು ಅನುಭವಿಸಿ ಸಾಕು, ನನ್ನ ಮಗ ಇನ್ನು ಅನುಭವಿಸೋದು ಬೇಡ. ನೆಕ್ಸ್ಟ್ ಇವ್ರು ಹೇಳಿದಾಗ ಫ್ಯೂಚರ್ ಅಲ್ಲಿ ನನ್ನ ಮಗ ಅನುಭವಿಸೋದು ಬೇಡ. ಅಹಂಕಾರಕ್ಕೂ ಕಾನೂನಿಗೂ ಯಾವ ಸಂಬಂಧನೂ ಇಲ್ಲ. ಈಗ ನಾನು ಕಾನೂನು ಕ್ರಮ ತಗೋಬೇಕು ಅಂದ್ರೆ ರಾತ್ರಿನೇ ತಗೋಬೋದಾಗಿತ್ತು. ನಾನು ನಿಮ್ಗೆ ಆವಾಗಲೇ ಹೇಳಿದೆ, NDRF ನಾಮ್ಸ್ ಪ್ರಕಾರ ಕ್ರಮ ತಗೊಂಡ್ರೆ, ಎಕ್ಸಾಂಪಲ್ ಹೇಳ್ತೀನಿ, ಮೋಟಾರ್ ವೆಹಿಕಲ್ ಆಕ್ಟ್ ಅಲ್ಲಿ ಒಂದು ವೆಹಿಕಲ್ ಸೀಸ್ ಆದ್ರೆ ಬರೀ ಫೈನ್ ಹಾಕ್ಬಿಡ್ತಾರೆ. ಬಟ್ NDRF ಅಲ್ಲಿ 7 ವರ್ಷ ಜೈಲಿದೆ. ನಾವು ಕಾನೂನು ತಗೋಬೇಕು ಅಂದ್ರೆ ಒಂದ್ಸರಿ ನಾನು ಬರೆದು ರೆಕಾರ್ಡ್ ಮಾಡಿದ್ರೆ ದಾಖಲೆ ಆಗ್ತದೆ ನೀವು ಹೆಸರುಗಳು ಇಂತಿಂತ ತಪ್ಪು ಮಾಡಿದವರು ಅಂತ. ಬಿಟ್ಬಿಡಿ ಅದನ್ನ. ಈ ಬ್ರಹ್ಮಾವರದ ಈ ಬ್ಯಾಂಕ್ ಕಾಲೋನಿ ನೆಮ್ಮದಿಗಳನ್ನ ನೀವು ಕೆಡಿಸ್ಕೊಬೇಡಿ. ನಿಮ್ಗೆ ಮನೇಲಿ ಮಲಗುವಾಗ ನೆಮ್ಮದಿಯಾಗಿ ಒಳ್ಳೆ ಮನೆ ಕಟ್ಟಿದ್ರೆ ನಿಮ್ಮದೇ ನಿದ್ದೆ ಮಾಡೋದು ಕಲ್ತ್ಕೊಳ್ಳಿ. ಆ ನಿದ್ದೆ ಮಾಡೋದು ಕಲಿಬೇಕಾದ್ರೆ ಅಹಂಕಾರ ಬಿಡಿ ದಯಮಾಡಿ. ಏನು ಮಾಡಬೇಕು ಆ ಕೆಲಸನ ಮೊದಲನೇ ಕೆಲಸ ನಾನು ಪಂಚಾಯತ್ ಅವ್ರಿಗೆ ನಾನು ರೆಸಲ್ಯೂಷನ್ ಕಳಿಸ್ಕೊಡ್ತೀನಿ. ಇವತ್ತೇನು ಮಾತು ಬರ್ದಿದ್ದೀನಿ, ಎಲ್ಲ ಬರ್ಕೊಂಡಿದ್ದಾರೆ ಅವರು. ಅದರ ಪ್ರಕಾರ ಅವರು ಎಡಬಲ್ ಮೂಲಕ ಎಸ್ಟಿಮೇಟ್ ಮಾಡಿಸಿ ನಮಗೆ ಕೊಡ್ತಾರೆ. ನಾವು ಜಿಲ್ಲಾಧಿಕಾರಿಗಳಿಗೆ ಪ್ರಕೃತಿ ವಿಕೋಪ ನಿಧಿಯಲ್ಲಿ